ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ವಂತ ಸೂರಿಲ್ಲದೆ ತಾಲೂಕಿನ ಕೊಯ್ಲಾ ಗ್ರಾಮದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ವೇದಾವತಿ ಅವರ ಬಡ ಕುಟುಂಬಕ್ಕೆ ಸಿದ್ದಕಟ್ಟೆ ಶಾರದೋತ್ಸವ ಸಮಿತಿ ಮುಂದಾಳತ್ವದಲ್ಲಿ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಗುರು ಗಣೇಶ್ ಭಜನಾ ಮಂಡಳಿ ಕರಿಮಲೆ ಚರ್ಚ್ ಪಾಲನಾ ಮಂಡಳಿ ಸೇರಿದಂತೆ ಸರ್ವಧರ್ಮೀಯ ದಾನಿಗಳ ಆರ್ಥಿಕ ಸಹಕಾರದೊಂದಿಗೆ ಮನೆಯೊಂದನ್ನು ನಿರ್ಮಿಸಿಕೊಟ್ಟಿದ್ದು ಬಡ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಹಲವು ವರ್ಷಗಳಿಂದ ಸ್ವಂತ ಮನೆಗಾಗಿ ಪರಿತಪಿಸುತ್ತಿದ್ದ ವೇದಾವತಿಯವರ ಕುಟುಂಬದ ಮೊಗದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ವೇದಾವತಿಯವರಿಗೆ ಮಗಳ ಹೆರಿಗೆಯ ಬಳಿಕ ವಿಚಿತ್ರ ಕಾಯಿಲೆಯೊಂದು ಕಾಣಿಸಿಕೊಂಡು ಸೊಂಟದ ಬಲ ಕಳೆದುಕೊಂಡರು. ಕೈ ಬೆರಳುಗಳು ಮೊಂಡುಗಟ್ಟಿದ್ದ ಪರಿಣಾಮ ಹೆಚ್ಚಿನ ಸಮಯವನ್ನ ಮಲಗಿದ್ದಲ್ಲಿಯೇ ಕಳೆಯಬೇಕಾಯಿತು. ಮನೆಗೆಲಸ, ದೈನಂದಿನ ಚಟುವಟಿಕೆಗಳಿಗೆ ಇತರರನ್ನ ಆಶ್ರಯಿಸಬೇಕಾದ ಅನಿವಾರ್ಯತೆ ಒದಗಿ ಬಂತು. ಜೀವನ ನಿರ್ವಹಣೆಗಾಗಿ ಅವಲಂಬಿಸಿದ್ದ ಬೀಡಿ ಕೆಲಸಗಳನ್ನು ನಿರ್ವಹಿಸಲು ಅಸಾಧ್ಯವಾಗಿತ್ತು. ಅನಾರೋಗ್ಯ ಪೀಡಿತ ತಾಯಿ ಸೇಸಮ್ಮ ಹಾಗೂ ಬುದ್ಧಿಮಾಂದ್ಯ ಮಗಳು ಪೂರ್ಣಿಮಾಳನ್ನ ಸಾಕುವ ಅನಿವಾರ್ಯತೆಯೂ ಅವರಿಗಿತ್ತು. ಬಡತನದ ಮಧ್ಯೆ ಮನೆಯ ಖರ್ಚು ನಿಭಾಯಿಸುವುದರ ಜೊತೆಗೆ ಔಷಧೋಪಚಾರಕ್ಕಾಗಿ ಹಣ ಹೊಂದಿಸುವ ಸವಾಲು ಈ ಬಡ ಕುಟುಂಬಕ್ಕಿತ್ತು. ಕುಟುಂಬದ ವಾಸ್ತವ ಚಿತ್ರಣದ ಬಗ್ಗೆ ವಿ4 ನ್ಯೂಸ್ ವರದಿಯೊಂದನ್ನು ಪ್ರಕಟಿಸಿತು. ವರದಿಗೆ ಸ್ಪಂದಿಸಿದ ಸಿದ್ದಕಟ್ಟೆ ಶಾರದೋತ್ಸವ ಸಮಿತಿ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿ ಮಾನವೀಯತೆಯನ್ನ ಮೆರೆದಿದೆ. ಕೊಯ್ಲಾ ಗ್ರಾಮದಲ್ಲಿ ಜಾಗ ಗುರುತಿಸಿ ಹೊಸ ಮನೆ ನಿರ್ಮಿಸಿ ವಿದ್ಯುತ್, ನೀರಿನ ವ್ಯವಸ್ಥೆ ಸಹಿತ ಮೂಲಭೂತ ಸೌಕರ್ಯವನ್ನ ಒದಗಿಸಲಾಗಿದೆ. ಪುರೋಹಿತರಾದ ಗಣೇಶ್ ಮೂಡುಕೋಡಿಯವರು ಗಣಹೋಮ ಸಹಿತ ಧಾರ್ಮಿಕ ವಿಧಿವಿಧಾನವನ್ನ ನೆರವೇರಿಸಿಕೊಟ್ರು. ಮಾಜಿ ಸಚಿವ ಬಿ ರಮಾನಾಥ್ರಯ್ಯವರು ಮನೆಯ ಕೀಲಿಕೈಯನ್ನ ಹಸ್ತಾಂತರಿಸಿದ್ರು. ಬಳಿಕ ಶುಭ ಕೋರಿ ಮಾತನಾಡಿದ ಅವರು, ದಾನಿಗಳ ಸಹಕಾರದೊಂದಿಗೆ ಸಿದ್ದಕಟ್ಟೆ ಶಾರದೋತ್ಸವ ಸಮಿತಿಯ ನೇತೃತ್ವದಲ್ಲಿ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಲಾಗಿದೆ. ತನ್ನ ಸಹಕಾರವನ್ನ ಮನೆ ನಿರ್ಮಾಣದ ಕಾರ್ಯಕ್ಕೆ ನೀಡುವುದಾಗಿ ತಿಳಿಸಿದ್ರು. ಕೆಲಸದ ಬಂತೇವೆ. ಕೆಲವಾರು ಜನ ದೇಣಿಗೆ ಕೊರತೆಯನ್ನು ಮಾಡ್ತಿದ್ದಾರೆ. అయిన ಒಟ್ಟಿಗೆ ಈ ಇಲ್ಲದ ಬಾಪ್ತು ಅನಾಥ ಕೆಲವು ಕೊರಪುನ ಆರ್ಥಿಕ ವ್ಯವಸ್ಥೆ ನಲ್ಲ ಓಡಾಪನ ಹತ್ತನ್ನು ಕೂಡ ಬಂತಾರೆ. ಕೊರೋನಾ ಮಾತ್ರೆಗಳು ಕೂಡ ದೇವರ ಮಲ್ಪಡು ಮತ್ತು ಇಲ್ಲಿ ಆವರಿಗೆ ಓಡಿನಲ್ಲ ಅದಕ್ಕೊಂದು ಪ್ರಚೋದನೆ ಕೊಡ್ತಾನೆ ಓಡು. ಆ ಪ್ರಚೋದನೆ ಕೊಡ್ತಾನ ಕೆಲಸನು ಪತ್ರಿಕಾ ವರದಿಗಾರರು ಊರಿನ ಸಮಾಜ ಸೇವಕರನ್ನ ಏನು ಮಲ್ತಾರೆ. ಆ ಒಂದು ಪ್ರಚೋದನೆ ಹಿಡಿದವರ ಈ ಕೆಲಸ ಆತನ ತಮ್ಮ ವಿಷಯವನ್ನು ಕೂಡ ಪಡೆದು ಬಹುಶಃ ಇಲ್ಲದ ವಿಷಯ ಇಂಕ ಕೋಡೆ ಜಗದೀಶ್ಕೊಯ್ಲ ಬಂದಾಗ ಇಂಕೆ ಇದರ ಬಗ್ಗೆ ತಿಳುವಳಿಕೆ ಬರ್ತದೆ. ಎಲ್ಲ ನನಗೆ ಅವ್ರನ್ನ ಪಾತ್ರದ ಆರ್ಥಿಕ ಸಹಕಾರ ಕೊಡ್ತೀನಿ ಮಲ್ಪ ಪಾತ್ರ. ಈ ಸಂದರ್ಭದಲ್ಲಿ ಮನೆ ನಿರ್ಮಾಣದ ರೂವಾರಿ ಜಗದೀಶ್ ಕೊಯ್ಲಾ, ಸಿದ್ದಕಟ್ಟೆ ಶಾರದೋತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ನಾಯಕ್ ರಾಯಿ, ಕಾರ್ಯದರ್ಶಿ ಸೀತಾರಾಮ್ ಶೆಟ್ಟಿ, ಪ್ರಮುಖರಾದ ಬಿಬಿ ಕುಂದರ್, ದೇವಪ್ಪ ಕರ್ಕೇರ, ರಾಘವೇಂದ್ರ ಭಟ್, ಶಾಂಭವಿ, ಅಬ್ದುಲ್ ಖಾದರ್, ಸದಾನಂದ ಶೀತಲ್, ನೋಣಯ್ಯ, ಡೆನಿಸ್ ಪಿಂಟು, ದಿನೇಶ್ ಶೆಟ್ಟಿಗರ್, ನವೀನ್ ಮಂಚಿಲಾ, ದೇವರಾಜ್ ಸಾಲ್ಯಾನ್, ರಾಮಸುಂದರಗೌಡ, ಪಂಚಾಯತ್ ಸದಸ್ಯೆ ಶೋಭಾ ನೋಣಯ್ಯ ಸಫಲ್ಯ, ಅಬ್ದುಲ್ ಖಾದರ್ ಕೊಯ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.